ಆತ್ಮೀಯ ಮಿತ್ರ ನಮಸ್ತೆ. ನಾನು ಪೃಥ್ವೇಶ್ ಧರ್ಮಸ್ಥಳ. ಇಡೀ ದೇಶಾದ್ಯಂತ ಸಮಸ್ತ ಹಿಂದೂಗಳು ಕೂಡ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆರಾಧಿಸುವಂತಹ ಮತ್ತು ಆಚರಿಸುವಂತಹ ಹಬ್ಬ ಅಂತ ಹೇಳಿದ್ರೆ ಅದು ದೀಪಾವಳಿ. ಬೆಳಕಿನ ಹಬ್ಬ ಅಂತ ಕೂಡ ನಾವು ಕರಿತೇವೆ. ಬಹಳ 3 ದಿನಗಳಿಂದಲೂ ಕೂಡ ವಿವಿಧ ರೀತಿಯ ಆಚರಣೆಗಳಿಂದ ವಿವಿಧ ರೀತಿಯ ಅನುಭವಗಳ ಜೊತೆಯನ್ನು ಒಂದುಗೂಡಿಸಿ ನಾವು ಆಚರಿಸ್ತೇವೆ. ಅದು ದೀಪಾವಳಿ. ಇಡೀ ದೇಶಾದ್ಯಂತ ಒಂದು ಕುಟುಂಬವನ್ನು ಒಂದುಗೂಡಿಸುವಂತಹ ಹಬ್ಬ ಅಂತ ಕರಿತೇವೆ ನಾವು. ನಮ್ಮೊಳಗಿನ ಆ ಜ್ಯೋತಿಯನ್ನು ನಾವು ಪ್ರಜ್ವಲಿಸುವಂಥದ್ದು ಅದು ದೀಪಾವಳಿ ಅಂತ ಕರಿತೇವೆ. ಬಹುಶಃ ನಾವು ಈ ತುಳುನಾಡಿನ ಭಾಗದಲ್ಲಿ ದೀಪಾವಳಿಗೆ ಅತ್ಯಂತ ಹೆಚ್ಚಿನ ಮಹತ್ವ ಇದೆ. ಪರ್ಬ ಅಂತ ನಾವು ಕರಿತೇವೆ. ಅದೇ ರೀತಿಯಾಗಿ ನಾವು 3 ದಿನಗಳ ದೀಪಾವಳಿಯ ಹಬ್ಬದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಕೊನೆಯ ದಿನಕ್ಕೆ. ಇದನ್ನು ತುಳುವಿನಲ್ಲಿ ಬಲಿಪಾಡ್ಯಮಿ ಅಂತ ಕರಿತೇವೆ ನಾವು. ಬಲಿಯೇಂದ್ರ ದೇವರನ್ನು ಲೆಪ್ಪುನ ಅಂತ ಹೇಳಿದರೆ ಹಿಂದೆ ಬಹಳಷ್ಟು ಪೌರಾಣಿಕ ಕಥೆಗಳಿದೆ. ಅದೇ ರೀತಿಯಾಗಿ ಮೂಲವಾಗಿ ನಂಬಿರ್ತಕ್ಕಂತಹ ಈ ಮಣ್ಣಿನ ಆ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಈ ತುಳುನಾಡು ಒಂದು ರೀತಿಯ ವಿಶಿಷ್ಟವಾದಂತಹ ಪ್ರಯತ್ನವನ್ನು ಈ ಜನತೆಯ ಮುಂದೆ ಇಟ್ಟಿದೆ ಅಥವಾ ಆ ಪ್ರಯತ್ನವನ್ನು ಮುಂದುವರಿಸ್ತಾ ಇದೆ ಎಂಬುದರಲ್ಲಿ ನಮಗೆ ಒಂದು ರೀತಿಯ ಹೆಮ್ಮೆ ಇದೆ. ಈ ಬಲಿಪಾಡ್ಯಮಿ ಅಂತ ಹೇಳಿದರೆ ಏನು ಎಂಬುದಾಗಿ ನಾವು ನೋಡೋದಿದ್ರೆ, ಹಿಂದಿನ ಕಾಲದಲ್ಲಿ ಬಲಿಚಕ್ರವರ್ತಿ ಎಂಬಂತಹ ಒಬ್ಬ ರಾಜ ಇದ್ದ. ಬಹಳ ದಾನಗಳಲ್ಲಿ ಕರ್ಣನಿಗೆ ಸರಿಸಮನಾಗಿರ್ತಕ್ಕಂತಹ ಈ ರಾಜ ತನ್ನ ಬಳಿ ಯಾರು ಬಂದರೂ ಕೂಡ ಅವರಿಗೆ ಇಲ್ಲ ಎಂದು ಹೇಳಿ ಕಳಿಸ್ತಾ ಇರಲಿಲ್ಲ. ಎಲ್ರಿಗೂ ಬಂದವರಿಗೂ ತನ್ನಿಂದ ಆಗುವಂತಹ ದಾನವನ್ನು ಮಾಡಿ ದಾನಶೂರ ಎಂಬಂತಹ ಬಿರುದನ್ನು ತಾನು ಪಡ್ಕೊಂಡಿದ್ದ. ಆದರೆ ಇದನ್ನು ನೋಡ್ತಾ ಇದ್ದಂತಹ ದೇವತೆಗಳಿಗೆ ಇವನ ಈ ರೀತಿಯ ಒಂದು ಕಾರ್ಯಗಳು ಮೆಚ್ಚದೆ ಯಾವ ರೀತಿಯಾದರೂ ಇವನನ್ನು ಮಟ್ಟ ಹಾಕಬೇಕು ಎನ್ನುವಂತಹ ಯೋಚನೆಯಿಂದ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣುದೇವ ಅದರಿಂದ ಇವನ್ನ ಒಪ್ಪಿದಂತಹ ವಿಷ್ಣುದೇವ, ಸರಿ ಹಾಗಾದರೆ ನಾನು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನಿಮಗೆ ಕಂಡುಕೊಳ್ತೇನೆ ಎನ್ನುವಂಥ ದೃಷ್ಟಿಯಿಂದ ಸರಿ ಅಂತ ಹೇಳಿ ಒಂದು ಕೊಡೆಯನ್ನು ಹಿಡ್ಕೊಂಡು ಭೂಮಿಗಿಳಿಗೆ ಬಂದಂತಹ ವಿಷ್ಣುದೇವ ನೇರವಾಗಿ ಬಲಿಚಕ್ರವರ್ತಿ ಆಸ್ಥಾನಕ್ಕೆ ಬರ್ತಾರೆ. ಬಲಿಚಕ್ರವರ್ತಿ ಆಸ್ಥಾನದಲ್ಲಿ ಎಲ್ಲರೊಂದಿಗೆ ಸುಖವಾಗಿರ್ತಾನೆ, ಸಂಸಾರ ಜೀವನವನ್ನು ನಡೆಸ್ತಾ ಇರ್ತಾನೆ. ಅದೇ ರೀತಿಯಾಗಿ ಪ್ರಜೆಗಳ ಹಿತಾಸಕ್ತಿಯನ್ನು ಕಾಪಾಡ್ತಾ ಇರ್ತಾನೆ. ಹೀಗಿರುವಾಗ ಬಡ ಬ್ರಾಹ್ಮಣ ಬಂದು ಬಲಿಚಕ್ರವರ್ತಿಯಲ್ಲಿ ಕೇಳ್ತಾನೆ, ನಾನು ಅತ್ಯಂತ ಬಡವ, ನನಗೆ ನೀವು ದಾನವನ್ನು ಕೊಡಬೇಕು ಅಂಥೇಳಿ. ಆದಾಗ ಏನು ಬೇಕು ಕೇಳು ಅಂಥೇಳಿ ವಿಷ್ಣುದೇವ ಬಹಳ ಸಣ್ಣ ಪುಟಾಣಿ ಬಾಲಕ ಬ್ರಾಹ್ಮಣನ ರೂಪದಲ್ಲಿ ಬಂದಿರ್ತಾರೆ. ಆದ್ದರಿಂದ ನೀನು ಕೇಳಿದ್ದು ಇಲ್ಲ ಅಂತ ಹೇಳಲಿಕ್ಕಾಗ್ತದ ಎಂಬಂತಹ ಮಾತಿನ ಮೂಲಕ ಒಂದು ರೀತಿಯ ಅಹಂ ಕೂಡ ಇರ್ಬೋದು, ಒಂದು ರೀತಿಯ ಕರುಣೆಯು ಮತ್ತು ಇನ್ನೊಂದು ರೀತಿಯ ದಾನದ ಆ ಗುಣದಿಂದಾಗಿ ಈತ ಒಪ್ಪಿಕೊಳ್ತಾನೆ. ಅದರಿಂದ ಇವರು ನೀನು ಏನು ಬೇಕು ಅಂತ ಕೇಳಿದಾಗ ನನಗೆ 3 ಹೆಜ್ಜೆಯನ್ನು ಇಡುವಷ್ಟು ಜಾಗ ಬೇಕು ಅಂತ ಕೇಳ್ತಾರೆ. ಹಾಗಾದರೆ 3 ಹೆಜ್ಜೆ ಇಡುವಷ್ಟು ಜಾಗವಾ? ನಿನ್ನ ಹೆಜ್ಜೆ, ನೀನು ಇಷ್ಟು ಪುಟ್ಟ ಬಾಲಕ, ನಿನಗೆ 3 ಹೆಜ್ಜೆ ಎಲ್ಲಿ ಬೇಕಾದರೂ ಇಡ್ಬೋದು ಎಂಬ ಮಾತನ್ನು ಬಲಿಚಕ್ರವರ್ತಿ ಹೇಳಿದಾಗ ಇಲ್ಲಿ ಮಾಣಿಯ ರೂಪದಲ್ಲಿ ಬಂದಿರತಕ್ಕಂತಹ ವಿಷ್ಣುದೇವ ತನ್ನ ಗಾತ್ರವನ್ನು ಏರಿಸಿಕೊಂಡು ಹೋಗ್ತಾರೆ. ಆಕಾಶದೆತ್ತರಕ್ಕೆ ಬೆಳೀತಾರೆ. ಇನ್ನು 1 ಹೆಜ್ಜೆಯನ್ನು ಭೂಮಿಯ ಮೇಲೆ ಇಡ್ತಾರೆ, 2ನೇ ಹೆಜ್ಜೆಯನ್ನು ಆಕಾಶದ ಮೇಲೆ ಇಡ್ತಾರೆ. ಇನ್ನು 3ನೇ ಹೆಜ್ಜೆಯನ್ನು ನಾನು ಎಲ್ಲಿಡಬೇಕು ಎನ್ನುವಂತಹ ಪ್ರಶ್ನೆಯನ್ನು ಮಾಡಿದಾಗ ಆ ಬಲಿಚಕ್ರವರ್ತಿಗೆ ಬೇರೆಲ್ಲೂ ಕಾಣೋದಿಲ್ಲ. ಇದೊಂದು ಬೇರೆ ಅಗಾಧವಂತಹ ಶಕ್ತಿ, ಈ ದೈವಿ ಶಕ್ತಿ ನನ್ನೆದುರು ಬಂದು ನಿಂತಿದೆ, ನಾನಿನ್ನು ತಲೆ ಬಾಗಲೇಬೇಕು ಎನ್ನುವಂತಹ ದೃಷ್ಟಿಯಿಂದ ಬಲಿಚಕ್ರವರ್ತಿ ತನ್ನ ತಲೆಯನ್ನೇ ತೋರಿಸಿ ನನ್ನ ತಲೆಯ ಮೇಲಿಡು ಎಂಬುದಾಗಿ ಸೂಚಿಸ್ತಾನೆ. ಅದರಿಂದ ತನ್ನ 3ನೇ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು ಆತನನ್ನು ಪಾತಾಳಕ್ಕೆ ತಳ್ಳಿಬಿಡ್ತಾರೆ. ಅದರಿಂದ ದೇವತೆಗಳಿಗೆ ಸಂತೋಷ ಆಗ್ತದೆ. ಯಾಕೆ ಬಲಿಚಕ್ರವರ್ತಿಯನ್ನು ದೇವತೆಗಳು ಕಂಡ್ರೆ ಭಯ ಪಡ್ತಾ ಇದ್ರು ಅಥವಾ ಒಂದು ರೀತಿಯ ಅಸೂಯೆಯನ್ನು ಪಡ್ತಾ ಇದ್ರು ಅಂತ ಹೇಳಿದರೆ, ಆತ ರಾಕ್ಷಸ ಕುಲದಿಂದ ಬಂದವನಾಗಿರ್ತಾನೆ. ಇನ್ನು ಎಲ್ರಿಗೂ ಕೂಡ ರಾಕ್ಷಸ ಕುಲದಲ್ಲಿ ಹುಟ್ಟಿದವರಿಗೆಲ್ಲರಿಗೂ ಕೂಡ ಆ ದೇವಲೋಕವನ್ನು ಆಕ್ರಮಿಸುವಂತಹ ಒಂದು ಗೋಜಿರ್ತದೆ. ಆ ಗೋಜಿಗೆ ಈತನು ಬಂದುಬಿಟ್ರೆ ನಮ್ಮಕ್ಕಿಂತ ಮೇಲೆ ಹೋಗ್ಬೋದು ಎನ್ನುವಂತಹ ದೃಷ್ಟಿಯಲ್ಲಿ ದೇವತೆಗಳು ಅವನನ್ನು ಮಟ್ಟ ಹಾಕಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಬಹಳ ದಾನಶೂರ ಕರ್ಣ ಅದೇ ರೀತಿಯಾಗಿ ತನ್ನ ಸದ್ಗುಣಗಳಿಂದ ಎಲ್ಲ ಜನಮಾನಸದಲ್ಲಿ ನೆಲೆಯೂರಿರ್ತಕ್ಕಂತಹ ಈ ಬಲಿಚಕ್ರವರ್ತಿ ಆ ಸಂದರ್ಭದಲ್ಲಿ ವಿಷ್ಣುದೇವ ಅವರಿಗೆ ಬಲಿಚಕ್ರವರ್ತಿಗೆ ಒಂದು ವರವನ್ನು ಕೊಡ್ತಾರೆ. ಯಾವ ಸಂದರ್ಭದಲ್ಲಿ ನೀನು ಈ ಭೂಮಿಗೆ ಬರಬೇಕು ಅಂತೇಳಿ. ಅದನ್ನು ನಮ್ಮ ತುಳುನಾಡಿನಲ್ಲಿ ಒಂದು ಮೂಲವಾಗಿ ಹಿರಿಯರು ಒಂದು ಪದಗಳನ್ನು ಹೇಳ್ತಾ ಬಂದಿದ್ದರು. ಹೇಗೆ ಆ ಪದ ಅಂತ ಹೇಳಿದರೆ, ಪರಶುರಾಮ ಸೃಷ್ಟಿದ ಈ ತುಳುನಾಡಿದ ಈ ಮಣ್ಣಿನ ಭೂಮಿಗೆ ಓಂತಿ ಬರೆನಗ ಅರಣ್ಯ ಓದ್ನಾಗ ಕಲ್ಲ ಕೋರಿ ಕೆರೆಪುನಗ ದಡ್ಡೆರ್ಮೆ ಕಂಜಿಪಾಡ್ನಾಗ ಪಾದೆ ಜಾಲಾನಗ ಪಾಂಪೆಲ್ಲಿಗೆ ಪಾಪ್ ಮಾಡಾಗ, ಅದೇ ರೀತಿಯಾಗಿ
ಬಹಳಷ್ಟು ಒಂದು ವಿಧಗಳಿದೆ. ಈ ರೀತಿಯ ವಿಧಗಳು ಇರುವಾಗ ಅರಗದ ಹೊಟ್ಟೆ ಓಡಾಡು ಮರಣದ ಮೋಂಟು ಜಲ್ಲಡು ಆಜಿ ದಿನತ ಬಲಿ ಮೂಜಿ ದಿನತ ಪೋಲಿ ಕೊನದು ಪೋಲ ಬಲಿಯೇಂದ್ರ ಕೂ ಅಂತೇಳಿ ನಾವು ತುಳುನಾಡಿನಲ್ಲಿ ವಿಶೇಷವಾಗಿ ಬಲಿಯೇಂದ್ರನನ್ನು ಕರೆಯುವಂಥದ್ದು. ಇದು ನಾವು ಯಾಕೆ ಇದನ್ನು ನಾವು ಒತ್ತು ಕೊಟ್ಟು ಆಚರಣೆ ತುಳುನಾಡಿನಲ್ಲಿ ಮಾಡ್ತೇವೆ ಅಂತ ಹೇಳಿದರೆ, ಬಹಳ ತುಳುನಾಡಿನಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚು ಕೃಷಿ ಪ್ರಧಾನವಾದಂತಹ ನಾಡು ಇದು. ಅದರಿಂದ ಮತ್ತು ಸಂಸ್ಕೃತಿಯ ಮೂಲದಿಂದ ಆಚರಣೆಯನ್ನು ಮಾಡುವಂಥದ್ದಕ್ಕೆ ನಾವು ತುಳುನಾಡು ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದೆ. ಅದೇ ರೀತಿಯಾಗಿ ಆ ಹಾಳೆಯ ಮರವನ್ನು ಕೊನೆಯ ದಿನ ಬಲಿಪಾಡ್ಯಮಿಯ ದಿನ ಮನೆ ಅಂಗಳದಲ್ಲಿ ನೆಟ್ಟು ಅದಕ್ಕೆ ಒಂದು ರೀತಿಯ ಅಲಂಕಾರವನ್ನು ಮಾಡಿ ಆ ಬಲಿಯೇಂದ್ರನನ್ನು ಕರೆಯುವಂಥದ್ದು. ಅದೇ ರೀತಿಯಾಗಿ ಈ ಕುಟುಂಬದಲ್ಲಿ ನಮ್ಮ ಕುಟುಂಬದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಹಿರಿಯರನ್ನು ನೆನಪಿಸುವಂಥದ್ದು. ಅದೇ ರೀತಿಯಾಗಿ ನಾವು ಕೃಷಿಗೆ ಉಪಯೋಗಿಸುವಂತಹ ಸಲಕರಣೆಗಳು ಏನಿದೆ ಅವೆಲ್ಲವನ್ನು ಒಂದು ಬದಿಯಲ್ಲಿ ಒಟ್ಟು ಮಾಡಿಸಿ ಅದಕ್ಕೆ ಒಂದು ಅಲಂಕಾರವನ್ನು ಮಾಡಿ ಗಂಧ ಪ್ರಸಾದಗಳನ್ನು ಹಚ್ಚಿ ಅದಕ್ಕೂ ಕೂಡ ಆ ದಿನ ನಮಸ್ಕರಿಸುವಂಥದ್ದು. ಇವೆಲ್ಲವೂ ಅದ ನಂತರ ಗೋವಿಗೆ ನಮಸ್ಕಾರವನ್ನು ಮಾಡುವಂಥದ್ದು, ಗೋವಿನ ಪಾದವನ್ನು ತೊಳೆದು ಗೋವಿಗೆ ದೋಸೆಯನ್ನು ಕೊಡುವಂಥದ್ದು. ನಾವೇನು ಗೋವನ್ನು ಕಟ್ಟುವಂಥ ಹಟ್ಟಿ ಇದೆ, ಆ ಹಟ್ಟಿ ಪೂಜೆಯನ್ನು ಮಾಡುವಂಥದ್ದು. ನಾವು ಕೃಷಿಯ ಗದ್ದೆ ಆಗಿರ್ಬೋದು, ತೋಟ ಆಗಿರ್ಬೋದು, ಆ ತೋಟಕ್ಕೆ ಕೊಲ್ತ್ರಿಯನ್ನು ಮೊದಲೇ ಮಾಡಿರ್ತಕ್ಕಂತಹ ಕೊಲ್ತ್ರಿಯನ್ನು ಹೊತ್ತಿಸಿ ಅಲ್ಲಿಟ್ಟು ಇಡೀ ವರ್ಷದ ಒಂದು ಬೆಳೆ ಚೆನ್ನಾಗಿರಲಿ, ಈ ವರ್ಷ ನಮಗೆ ಒಳ್ಳೆಯ ಬೆಳೆಯನ್ನು ಕೊಟ್ಟದ್ದಕ್ಕಾಗಿ ಒಂದು ರೀತಿಯ ಸಮರ್ಪಣಾ ಭಾವದಿಂದ ನಾವು ಧನ್ಯವಾದವನ್ನು ಹೇಳುವಂಥದ್ದು, ಈ ಭೂಮಿಗೆ ನಮಿಸುವಂಥದ್ದು. ಇವೆಲ್ಲವೂ ಕೂಡ ಅತ್ಯಂತ ವೈಶಿಷ್ಟ್ಯವಾಗಿ ಈ ತುಳುನಾಡಿನಲ್ಲಿ ಇದನ್ನು ಆಚರಣೆ ಇದೆ. ಅದೇ ರೀತಿ ಈ ಕೊರೋನಾ ಸಂದರ್ಭದಲ್ಲಿ ನಾವು ನೋಡೋದಿದ್ದರೆ ಹೇಗೆ ಹಬ್ಬವನ್ನು ಆಚರಣೆ ಮಾಡ್ಬೋದು ಅಂತೇಳಿ ಬಹಳಷ್ಟು ಜನ ಹೇಳ್ತಾರೆ, ಕೊರೋನಾದಿಂದಾಗಿ ಹಬ್ಬದ ವಾತಾವರಣ ಕೆಟ್ಟು ಹೋಗಿದೆ ಅಂತೇಳಿ. ಆದರೆ ನನ್ನ ಪ್ರಕಾರ ಈ ಕೊರೋನಾ ಒಂದು ಸೂಕ್ತ ಸಮಯ ಅಂತ ಹೇಳ್ಬೋದು. ನಾವೀಗ ಬಹಳಷ್ಟು ಮಂದಿಗೆ ನೋಡೋದಾದರೆ ಯಾವ ಸಂಬಂಧಿಕರನ್ನು ಯಾವ ಸಂದರ್ಭದಲ್ಲಿ ನೀವು ಮನೆಗೆ ಬರ್ತೀರಿ ಅಂತ ಕೇಳಿದಾಗ ಹಬ್ಬಕ್ಕೆ ಬರ್ತೇನೆ ಅಂತ ಹೇಳ್ತಾರೆ. ಈ ಒಂದು ಹಬ್ಬ ಅಂತ ಹೇಳಿದರೆ ಒಂದು 10 ಕುಟುಂಬಗಳನ್ನು ಒಂದು ಮಾಡುವಂತಹ ಹಬ್ಬ ಈ ದೀಪಾವಳಿ ಅಂತ. ಹಾಗೆಯೇ ಈಗ ಬಹಳಷ್ಟು ಬೆಂಗಳೂರಲ್ಲಿ ಇರ್ತಕ್ಕಂತಹ ಉದ್ಯೋಗವನ್ನು ಇರ್ತಕ್ಕಂತಹ ಎಲ್ಲರೂ ಕೂಡ ಈಗ ಮನೆಯಲ್ಲೇ ಇದ್ದೇವೆ. ನಾವು ಹಬ್ಬದ ವಾತಾವರಣ ಈಗಾಗಲೇ ನಮ್ಮ ಮನೆಯಲ್ಲಿದೆ ಎಂಬಂತಹ ಭಾವನೆ ನಮ್ಮೊಳಗಿದೆ. ಅದೇ ರೀತಿಯಾಗಿ ಹಬ್ಬವನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಅಂತ ಇಲ್ಲಿ ತನಕ ನಾವು ನೋಡಿರ್ಬೋದು. ಈ ಹಿಂದೆ ಬಹಳಷ್ಟು ಹಬ್ಬಗಳು ಬಂದಿದೆ, ಗಣೇಶ ಚತುರ್ಥಿ ಆಗಿರ್ಬೋದು, ನಾಗರ ಪಂಚಮಿ ಆಗಿರ್ಬೋದು. ನಾವು ಸ್ಟೇಟಸ್ಗಳಲ್ಲಿ ನಾವು ಹಬ್ಬವನ್ನು ಆಚರಿಸ್ತಾ ಇದ್ವಿ. ಆದರೆ ಈ ಬಾರಿ ಹಾಗಾಗಲಿಲ್ಲ. ಎಲ್ಲವೂ ಕೂಡ ಸ್ವತಃ ಅದನ್ನು ಆಚರಿಸುವ ಮೂಲಕ ಅದೇ ರೀತಿಯಾಗಿ ಅದರ ವಿಚಾರಗಳನ್ನು ತಿಳಿದುಕೊಳ್ಳುವ ಮೂಲಕ ನಾವು ಹಬ್ಬವನ್ನು ಆಚರಿಸ್ತಾ ಇದ್ವಿ. ಹಾಗೆಯೇ ಈ ದೀಪಾವಳಿಯು ಕೂಡ ಇದರ ವಿಶೇಷತೆ ಏನು, ಯಾಕೆ ಇದನ್ನು ನಾವು 3 ದಿನಗಳಲ್ಲಿ ಆಚರಿಸಬೇಕು, ಇದರ ಹಿನ್ನೆಲೆ ಏನು, ಈ ಹಬ್ಬದಲ್ಲಿರ್ತಕ್ಕಂತಹ ಮಹತ್ವ ಏನು, ಇವೆಲ್ಲವನ್ನು ನಮಗೆ ತಿಳಿಲಿಕ್ಕೆ ಇದೊಂದು ಅತ್ಯಂತ ಸೂಕ್ತವಾದಂತಹ ಸಮಯ. ಅದರಲ್ಲಿಯೂ ಈ ಪೇಟೆ ಭಾಗದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು, ಹಬ್ಬ ಅಂತ ಹೇಳಿದರೆ ನಾವು ಕೇವಲ ಒಂದು ಪಟಾಕಿ ಅಂತ ಅದು ನಮ್ಮ ತಲೆಯಲ್ಲಿ ಕೂತು ಬಿಡ್ತದೆ. ಆದರೆ ಪಟಾಕಿ ಎಂಬಂಥದ್ದು ಅದು ಕೇವಲ ಪಟಾಕಿ, ಅದು ಹಬ್ಬ ಅಲ್ಲ. ಅದು ಹಬ್ಬವನ್ನು ಆಚರಿಸುವಂಥ ವಿಧಾನಗಳಲ್ಲಿ ನಾವು ಸಂಭ್ರಮಿಸುವ ಒಂದು ವಿಧಾನ ಅಷ್ಟೇ ಪಟಾಕಿ. ಅದರಿಂದ ಪಟಾಕಿಯನ್ನು ನಾವು ಹಚ್ಚದಿದ್ದರೂ ಕೂಡ ಹಬ್ಬದಲ್ಲಿರ್ತಕ್ಕಂತಹ ಆ ಮೌಲ್ಯಯುತವಾಗಿರ್ತಕ್ಕಂತಹ ವಿಷಯಗಳೇನಿದೆ ಅವೆಲ್ಲವನ್ನು ನಾವು ಅರಿತುಕೊಳ್ಬೇಕು. ಮೂಲ ಸಂಸ್ಕೃತಿಯನ್ನು ನಾವು ಉಳಿಸುವಲ್ಲಿ ನಾವು ಅತ್ಯಂತ ಪ್ರಯತ್ನವನ್ನು ಪಡಬೇಕು. ಅದೇ ರೀತಿಯಾಗಿ ಆ ಬಲಿಯೇಂದ್ರನ ವಿಶೇಷತೆ ಇರತಕ್ಕಂತಹ ಕಥೆಯನ್ನು ಆ ಮಕ್ಕಳಿಗೆ ಹೇಳುವ ಮೂಲಕ, ಅದೇ ರೀತಿಯಾಗಿ ಆ ದಿನದ ವಿಶೇಷತೆಯನ್ನು ನಮ್ಮ ಮನೆಯವರಿಗೆ ತಿಳಿಸುವ ಮೂಲಕ ಹಬ್ಬವನ್ನು ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಆಚರಿಸಬೇಕು ಎನ್ನುವಂಥದ್ದು ಅದು ನನ್ನ ಇಚ್ಛೆ. ಅದರಿಂದ ಈ ಸಂದರ್ಭದಲ್ಲಿ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ.